ಪಿಂಡಿ ಉತ್ಸವದ ಸಂಭ್ರಮದಲ್ಲಿರುವಂತಹ ಉಡುಪಿಯಲ್ಲಿ ಇಂದು ವಿಶೇಷ ಆಕರ್ಷಣೆಯಾಗಿ ಹಲವಾರು ಹುಲಿ ತಂಡಗಳು ಭಾಗವಹಿಸ್ತಾ ಇವೆ. ಆದರೆ ಈ ಬಾರಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಹುಲಿ ತಂಡಗಳು ಉಡುಪಿ ಪಿಂಡಿ ಉತ್ಸವದಲ್ಲಿ ಗಮನ ಸೆಳೆಯಲಿದೆ. ಈಗಾಗಲೇ ಕಾಡಬಿಟ್ಟು ಅಶೋಕ್ ರಾಜ್ ಅವರ ಹೆಣ್ಣು ಮಕ್ಕಳು ಹುಲಿ ತಂಡವನ್ನ ಇಳಿಸಿದ್ರೆ, ದುಬೈಯಿಂದ ಬಂದಿರುವ 13 ಹುಡುಗಿಯರ ತಂಡ ಉಡುಪಿಯ ಜನರಿಗೆ ಮನರಂಜನೆ ನೀಡಲಿದೆ. ಅಪ್ಪೆನ ಮೋಕೆದ ಜೋಕುಲು ದುಬೈ ಎಂಬ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗಿಗಳು ಇರುವ ಯುವತಿಯರ ತಂಡ ಈ ಹುಲಿವೇಷ ಪ್ರದರ್ಶನ ನೀಡಲಿದೆ. ಈ ತಂಡದಲ್ಲಿ ಉಡುಪಿ ಹಾಗೂ ಮಂಗಳೂರು ಮೂಲದ ಯುವತಿಯರು ಭಾಗವಹಿಸ್ತಾ ಇದ್ದು, ಹೆಜಮಾಡಿಯಲ್ಲಿ ಊದು ಪೂಜೆ ನೆರವೇರಿಸಿದ್ದಾರೆ. ಶಾಸ್ತ್ರಬದ್ಧವಾಗಿ ಹುಲಿವೇಷ ಹಾಕಿ ಉಡುಪಿಯ ಕೃಷ್ಣನ ಪಿಂಡಿ ಉತ್ಸವದಲ್ಲಿ ಭಾಗವಹಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಮಂಗಳೂರಿನ ಸಂಸ್ಕೃತಿ ಆಗಿರುವಂತಹ ಒಂದು ಕಲೆ ಆಗಿರ್ಬೋದು ಹುಲಿವೇಷ ಅಂತ ಹೇಳೋದು. ಅಂಥದ್ರಲ್ಲಿ ನಾವು ಅದೆಷ್ಟು ಮೈಲುಗಟ್ಟಲೆ ದೂರ ಇರುವಂತಹ ದುಬೈ ಅರಬರ ರಾಷ್ಟ್ರ ಅಂತಲೇ ಹೇಳ್ಬೋದು. ಸೊ ಅರಬರ ರಾಷ್ಟ್ರದಿಂದ ನಾವು ನಿಜವಾಗಿ ಹೋಗಿರುವಂಥದ್ದು ನಮ್ಮ ದುಡಿಮೆಗೆ ಅಂತ ಹೇಳಿ. ಆದರೆ ನಮ್ಮ ದುಡಿಮೆಯ ಜೊತೆಯೂ ಕೂಡ ನಮ್ಮ ಒಂದು ಸ್ವಲ್ಪ ಸಮಯವನ್ನು ನಮ್ಮ ಊರಿನ ಸಂಸ್ಕೃತಿಗೋಸ್ಕರ ಅಂದರೆ ಹುಲಿವೇಷ ಅಂತ ಹೇಳ್ಬೋದು. ಸೊ ಇದಕ್ಕೋಸ್ಕರ ನಾವು ಸಮಯವನ್ನು ಮೀಸಲಿಟ್ಟು ನಮ್ಮ ದಿನನಿತ್ಯದ ಕೆಲಸದ ಜೊತೆಗೂ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ಸೊ ಅಲ್ಲಿಂದ ಇಲ್ಲಿ ಬರೋ ಅಂತ ಹೇಳೋದು ನೋಡುವವರಿಗೆ ಬರೀ ಒಂದು 15 ನಿಮಿಷದ ಕೆಲಸ ಅಂತ ಹೇಳ್ಕೊಂಡು ತಿಳ್ಕೊಳ್ತಾರೆ. ಆದರೆ ನಾವು ಅಲ್ಲಿ ಎಷ್ಟು ಶ್ರಮ ಮಾಡಿದ್ದೇವೆ, ನಮ್ಮ ಹಿಂದೆ ಇರುವಂಥ ಪ್ರಯತ್ನ, ನಮ್ಮ ಹಿಂದೆ ಇರುವಂಥ ನಮಗೆ ಫೌಂಡೇಶನ್ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಫಿನಾನ್ಷಿಯಲ್ ತುಂಬ ನೀಡಿರುತ್ತೆ. ಸೊ ಪ್ರಥಮವಾಗಿ ಮಾಡ್ತಾ ಇದ್ದೇನೆ. ಚಿಕ್ಕದಿಂದಲೇ ಆ ಒಂದು ಹುಲಿವೇಷದ ನಾದವನ್ನು ಕಿವಿಗೆ ಕೇಳ್ತಾ ನಾವು ಬರ್ತಾ ಇದ್ವಿ. ಸೊ ಇದೀಗ ಅದರ ಜೊತೆಗೆ ನಾವು ಹೆಜ್ಜೆ ಹಾಕ್ತಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಒಂದು ಏನು ಹೇಳಬೇಕು, ತುಂಬ ಜೋಶಲ್ಲಿ ಬಂದಿದ್ದೇವೆ.